ಹಾಯ್ ಫ್ರೆಂಡ್ಸ್, ತುಳುನಾಡ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಮರಕೆಸುವಿನಿಂದ ಮಸಾಲ ಹಾಕಿದ ಪತ್ರೊಡೆ ಹಾಗೆಯೇ ಪತ್ರೊಡೆ ತವಾ ಫ್ರೈ ಹೇಗೆ ಮಾಡುವುದಂತ ನೋಡೋಣ. ಈ ಪತ್ರೊಡೆಯನ್ನು ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡುತ್ತಾರೆ. ಪತ್ರೊಡೆಯು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗೆ ಟೇಸ್ಟ್ನಲ್ಲೂ ಅಷ್ಟೇ ಚೆನ್ನಾಗಿರುತ್ತದೆ. ಈಗ ಪತ್ರೊಡೆ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡಿಕೊಳ್ಳುವ. 8 ರಿಂದ 10 ಒಣಮೆಣಸು, ಹಾಗೆಯೇ ಅರ್ಧ ಸ್ಪೂನ್ನಷ್ಟು ಜೀರಿಗೆ, 2 ರಿಂದ 3 ಸ್ಪೂನ್ನಷ್ಟು ಕೊತ್ತಂಬರಿ. ನಾನಿಲ್ಲಿ ಎಲ್ಲ ಮಸಾಲೆಗಳನ್ನು ಹುರಿದಿಟ್ಟುಕೊಂಡೇ ಹಾಕ್ಕೊಳ್ತಿದ್ದೇನೆ. ಹಾಗೆಯೇ ಸ್ವಲ್ಪ ಮೆತ್ತೆ ಹಾಗೆ ಸಾಸಿವೆಯನ್ನು ಹಾಕಿಕೊಳ್ಬೇಕು. ಹುಣಸೆ ಹುಳಿ ಸ್ವಲ್ಪ, ಒಂದು ಲಿಂಬೆ ಗಾತ್ರದಷ್ಟು ಹಾಕೊಳ್ಳಿ. ಅರಶಿನ ಸ್ವಲ್ಪ, ಹಾಗೆಯೇ ಸ್ವಲ್ಪ ಇಂಗು, ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಬೇಕು. 3/4 kgಯಷ್ಟು ನೆನೆಸಿರುವಂತಹ ಬೆಳ್ತಿಗೆ ಅಕ್ಕಿ, ಉಪ್ಪು. ನಂತರ ಸ್ಟವ್ ಮೇಲೆ ಒಂದು ಒಗ್ಗರಣೆ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಗೂ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೇನೆ. ಯಾಕೆಂದರೆ ನಾನು ಇದನ್ನು ಹುರಿದಿಟ್ಟುಕೊಂಡಿಲ್ಲ, ಮಸಾಲೆ ಎಲ್ಲ ಹುರಿದಿಟ್ಟ ಕಾರಣ ಹಾಗೆಯೇ ಹಾಕ್ಕೊಳ್ತಿದ್ದೇನೆ. ಮಸಾಲೆ ಹುರಿದಿಟ್ಟುಕೊಳ್ಳದಿದ್ದರೆ ನಾವು ಫ್ರೈ ಮಾಡಿ ಹಾಕೋಬಹುದು. ನಂತರ ಗ್ರೈಂಡರನ್ನು ಚೆನ್ನಾಗಿ ತೊಳೆದು ಅದಕ್ಕೆ ನೆನೆಸಿಟ್ಟಂತಹ ಬೆಳ್ತಿಗೆ ಅಕ್ಕಿ, ಅದೇ ರೀತಿಯಾಗಿ ನಾವು ತೆಗೆದಿಟ್ಟಂತಹ ಮಸಾಲೆಯನ್ನೆಲ್ಲ ಹಾಕಿಕೊಳ್ಬೇಕು. ಹಾಗೆಯೇ ಫ್ರೈ ಮಾಡಿದ ಉದ್ದಿನಬೇಳೆ ಹಾಗೂ ಕರಿಬೇವನ್ನು ಹಾಕಿಕೊಳ್ಬೇಕು. ಹಾಗೆಯೇ ಸ್ವಲ್ಪ ತೆಂಗಿನ ತುರಿಯನ್ನು ಸಹ ಹಾಕಿಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ತುಂಬ ನೀರು ಆಗುವುದು ಬೇಡ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಳ್ಳಿ. ನೋಡಿ, ನಾನಿಲ್ಲಿ ಮರಕೆಸುವಿನ ಎಲೆಯನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಒರೆಸಿಕೊಂಡು ಇಟ್ಟಿದ್ದೇನೆ. ಎಲೆಯ ದಂಟನ್ನೆಲ್ಲ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಳ್ಬೇಕು. ಪತ್ರೊಡೆಯನ್ನು 3-4 ಜಾತಿಯ ಕೆಸುವಿನ ಎಲೆಯಿಂದ ಮಾಡುತ್ತಾರೆ. ಅದರಲ್ಲಿ ಇದು ಮರಕೆಸು ಒಂದು. ಮರಕೆಸು ಸ್ವಲ್ಪ ಎಲೆ ದಪ್ಪನಾಗಿರುತ್ತದೆ. ನೋಡಿ, ಈಗ ಹಿಟ್ಟು ರುಬ್ಬಿ ಆಯಿತು. ಇಷ್ಟು ದಪ್ಪಗಾಗಿದ್ದರೆ ಸಾಕು ಹಿಟ್ಟು. ನಂತರ ಒಂದು ಎಲೆಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು. ಪತ್ರೊಡೆಯನ್ನು 2 ರೀತಿಯಾಗಿ ಮಾಡುತ್ತಾರೆ. ಒಂದು ಎಲೆಯನ್ನು ಕೊಚ್ಚಿ ಹಾಕಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಮಾಡ್ತಾರೆ. ಇನ್ನೊಂದು ಈ ರೀತಿಯಾಗಿ ಎಲೆಗೆ ಹಿಟ್ಟನ್ನೆಲ್ಲ ಸವರಿ ಮಡಚಿಡ್ತಾರೆ. ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಹಾಗೆ ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಒಂದು ಎಲೆಗೆ ಹಿಟ್ಟನ್ನೆಲ್ಲ ತೆಳುವಾಗಿ ಸ್ಪ್ರೆಡ್ ಮಾಡಿದ ನಂತರ ಅದರ ಮೇಲೆ ಇನ್ನೊಂದು ಎಲೆಯನ್ನು ಈ ರೀತಿಯಾಗಿ ಇಡಬೇಕು. ನಂತರ ಆ ಎಲೆಗೂ ಸಹ ಹಿಟ್ಟನ್ನು ತೆಳುವಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ಇದೇ ರೀತಿಯಾಗಿ ಒಂದರ ಮೇಲೊಂದು 3 ರಿಂದ 4 ಎಲೆಯನ್ನು ಇಟ್ಟು ಈ ರೀತಿಯಾಗಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು.
ನಾವಿಲ್ಲಿ 3 ಎಲೆಗೆ ಈ ರೀತಿಯಾಗಿ ಹಿಟ್ಟನ್ನೆಲ್ಲ ತೆಳುವಾಗಿ ಸ್ಪ್ರೆಡ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಅಂಚನ್ನು ಮಡಚಿ ಅದಕ್ಕೂ ಸಹ ಹಿಟ್ಟನ್ನು ಸವರಬೇಕು. ಅದೇ ರೀತಿ ಇನ್ನೊಂದು ಕಡೆಯಲ್ಲಿ ಸಹ ಮಡಚಬೇಕು. ಹಾಗೆಯೇ ಎಂಡಿಂದ ಈ ರೀತಿಯಾಗಿ ಮಡಚಿಕೊಂಡು ರೋಲ್ ಮಾಡ್ತಾ ಬರಬೇಕು. ಅದಕ್ಕೆ ಹಿಟ್ಟನ್ನು ಸವರ್ಕೊಂಡು ಬರಬೇಕು. ಎಲೆಗೆ ಹಿಟ್ಟನ್ನು ಸವರುವಾಗ ಅಡಿಗೆ ಒಂದು ತಟ್ಟೆಯನ್ನಿಡಿ, ಇಲ್ಲದಿದ್ದರೆ ನೆಲದಲ್ಲೆಲ್ಲ ಸ್ಪ್ರೆಡ್ ಆಗ್ತದೆ. ಹೀಗೆ ತಟ್ಟೆಯನ್ನಿಟ್ಟರೆ ತಟ್ಟೆಗೆ ಮಾತ್ರ ಸ್ಪ್ರೆಡ್ ಆಗ್ತದೆ, ಮತ್ತು ತಟ್ಟೆಯನ್ನು ತೊಳ್ಕೊಳ್ಬೋದು. ಹೀಗೆ ಮಾಡಿ ನಾವು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಇಟ್ಟರೆ ಆಯಿತು. ಅದೇ ರೀತಿ ಎಲ್ಲವನ್ನು ಹೀಗೆ ಎಲೆಗೆ ಹಿಟ್ಟನ್ನು ಸವರಿ ರೋಲ್ ಮಾಡಿ ಇಟ್ಟರೆ ಆಯಿತು. ನೋಡಿ, ಎಲ್ಲ ಎಲೆಗಳಿಗೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಇಟ್ಟಾಯಿತು. ಈಗ ಇದನ್ನು ಒಂದು 30ರಿಂದ 40 ನಿಮಿಷ ಬೇಯಿಸ್ಕೊಳ್ಳುವ. ನೋಡಿ, ಪತ್ರೊಡೆ ಬೆಂದ ನಂತರ ಈ ರೀತಿಯಾಗಿದೆ. ಅದನ್ನೀಗ ನಾವು ಕಟ್ ಮಾಡಿಕೊಳ್ಳುವ. ನಾನೀಗ ತವಾ ಫ್ರೈಗೆ ಬೇಕಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ಈ ರೀತಿಯಾಗಿ ನಡುವಲ್ಲಿ ಕಟ್ ಮಾಡಿಕೊಂಡು ಸ್ಲೈಸ್ ಆಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಇಷ್ಟಿಷ್ಟು ದಪ್ಪನಾಗಿ ಸ್ಲೈಸ್ ಆಗಿ ಕಟ್ ಮಾಡಿಕೊಳ್ಬೇಕು. ಇದು ನಾವು ತವಾ ಫ್ರೈಗೆ ಕಟ್ ಮಾಡ್ಕೊಳ್ತಿರುವುದು. ಹಾಗೆ ಈ ರೀತಿಯಾಗಿ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡ್ರೆ ಆಯಿತು. ತವಾ ಫ್ರೈಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಅಂದರೆ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿಕೊಳ್ಬೇಕು. ಅದು ಸ್ವಲ್ಪ ಬಿಸಿಯಾದ ನಂತರ ನಾವು ಕಟ್ ಮಾಡಿಕೊಂಡಿರುವಂತಹ ಪತ್ರೊಡೆಯನ್ನು ಒಂದೊಂದಾಗಿ ಇಡಬೇಕು. ಈ ಪತ್ರೊಡೆ ತವಾ ಫ್ರೈ ಅಂತೂ ಟೇಸ್ಟಿಯಾಗಿ ತುಂಬಾ ಕ್ರಿಸ್ಪಿಯಾಗಿರುತ್ತದೆ. ತಿನ್ನಲಿಕ್ಕೆ ಸಹ ಅಷ್ಟೇ ರುಚಿಯಾಗಿರುತ್ತದೆ. ನೀವು ಒಮ್ಮೆ ಮನೆಯಲ್ಲಿ ಪತ್ರೊಡೆ ಮಾಡಿದರೆ ಈ ರೀತಿಯಾಗಿ ತವಾ ಫ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತದೆ. ನೀವು ಖಂಡಿತ ಇಷ್ಟಪಡುತ್ತೀರಾ. ಹಾಗೆಯೇ ಮಕ್ಕಳಂತೂ ಇದನ್ನು ತುಂಬಾ ಇಷ್ಟಪಡುತ್ತಾರೆ. ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಚೆನ್ನಾಗಿರುತ್ತದೆ. ಎರಡೂ ಕಡೆಗಳಲ್ಲಿ ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಿಮ್ಮ ಹತ್ರ ನಾನ್ ಸ್ಟಿಕ್ ತವಾ ಇದ್ದರೆ ಅದರಲ್ಲಿ ಸಹ ಫ್ರೈ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಎರಡೂ ಕಡೆಗಳಲ್ಲಿ ಈ ರೀತಿಯಾಗಿ ಸ್ವಲ್ಪ ಬಣ್ಣ ಬರುವವರೆಗೆ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಳ್ಬೇಕು. ಎಷ್ಟು ಚೆನ್ನಾಗಿ ತವಾ ಫ್ರೈ ಬಂದಿದೆ ನೋಡಿ. ತಿನ್ನಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತದೆ. ಫ್ರೆಂಡ್ಸ್, ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಹಾಕುವ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ಹಾಗೆಯೇ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವೀಗ ಮಸಾಲೆ ಪತ್ರೊಡೆ ಅಂದರೆ ಮಸಾಲೆ ಹಾಕಿ ಪತ್ರೊಡೆಯನ್ನು ಹೇಗೆ ಮಾಡುವುದಂತ ನೋಡೋಣ. ನಾವು ಬೇಯಿಸಿಟ್ಟುಕೊಂಡಿರುವಂತಹ ಪತ್ರೊಡೆಯನ್ನು ಸ್ವಲ್ಪ ಬಿಸಿ ಆರಿದ ನಂತರ ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಎಷ್ಟು ದೊಡ್ಡದಾಗಿದ್ದರೆ ಸಾಕು. ಈ ರೀತಿಯಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಳ್ಬೇಕು. ಈಗ ಮಸಾಲೆಗೆ ಏನೆಲ್ಲ ಬೇಕಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ಒಂದು ತೆಂಗಿನಕಾಯಲ್ಲಿ ಅರ್ಧದಷ್ಟು ತೆಂಗಿನ ತುರಿಯನ್ನು ಹಾಕಿಕೊಳ್ಬೇಕು.
ಅಂದರೆ 1 ರಿಂದ 1.5 ಕಪ್ನಷ್ಟು ತೆಂಗಿನ ತುರಿ, 5-6 ಒಣಮೆಣಸನ್ನು ಹಾಕಿಕೊಳ್ಬೇಕು. ಅದೇ ರೀತಿ ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಒಂದು 2 ರಿಂದ 2.5 ಸ್ಪೂನ್ನಷ್ಟು ಕೊತ್ತಂಬರಿ, ಹಾಗೆಯೇ ಸ್ವಲ್ಪ ಅರಶಿನ, ಹಾಗೆ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ, ಒಂದು ಚಿಕ್ಕ ತುಂಡು ಇಂಗು, ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 3 ರಿಂದ 4 ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಬೇಕು. ನೀವು ಯಾವ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಅದನ್ನೇ ಹಾಕಿಕೊಳ್ಬೋದು. 1 ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿಕೊಳ್ಬೇಕು. 1 ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕಿಕೊಳ್ಬೇಕು. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಜಜ್ಜಿಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಬೇಕು. ನಂತರ ಕರಿಬೇವನ್ನು ಹಾಕಿಕೊಳ್ಬೇಕು. ಕಟ್ ಮಾಡಿಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಟುಕೊಂಡಿರುವಂತಹ ಮಸಾಲೆಯನ್ನು ಹಾಕಿಕೊಳ್ಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ಹಾಗೆಯೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ಒಂದು ಕುದಿ ಬರುವವರೆಗೆ ಚೆನ್ನಾಗಿ ಕುದಿಸಿಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂದ ನಂತರ ನಾವು ಕಟ್ ಮಾಡಿಕೊಂಡಿರುವಂತಹ ಪತ್ರೊಡೆಯನ್ನು ಹಾಕಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಸಾಲೆಯೊಂದಿಗೆ ಪತ್ರೊಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಬಿಡಿ. ಮಸಾಲೆಗೆ ಪತ್ರೊಡೆ ಹಾಕಿದ ನಂತರ ಒಂದು ಕುದಿ ಬರುವವರೆಗೆ ಸ್ವಲ್ಪ ಕುದಿಸಿಕೊಳ್ಳಿ. ನೋಡಿದ್ರಲ್ವ ಫ್ರೆಂಡ್ಸ್, ಮಸಾಲ ಪತ್ರೊಡೆ ಹಾಗೆ ಪತ್ರೊಡೆ ತವಾ ಫ್ರೈ ಹೇಗೆ ಮಾಡುವುದಂತ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡುತ್ತೀರಾ. ಥ್ಯಾಂಕ್ ಯು.